ಧ್ವನಿಬೊಕ್ಕ ಬೆಳಕು ಮಾಲಕಿರ್ನ ಸಂಘ ಉಳ್ಳಾಲ ವಲಯದ ಹೊಸ ಕಚೇರಿದ ಉದಿಪನದ ಅಂಗವಾದ ಅಸೆಗೊಳಿದ ಅಭಯಾಶ್ರಮದ ವೃದ್ಧರಿಗೆ ಜೋಕ್ಲೆಗ್ ಶನಿವಾರ ಮಧ್ಯಾಹ್ನ ವನಸು ಕುರ್ದು ಖುಷಿ ಪಟ್ಟೊಂಡಿರು. ಎಡ್ಡ ಲೇಸಿಲೆಗ್ ಧಾರ್ಮಿಕ ಬೊಕ್ಕ ಸಾಂಸ್ಕೃತಿಕ ಲೇಸಿಲೆಗ್ ಧ್ವನಿಬೊಕ್ಕ ಬೊಲ್ಪದ ವ್ಯವಸ್ಥೆಯನ್ನು ಮಲ್ತುಕೊರ್ಪುನ ಧ್ವನಿಬೊಕ್ಕ ಬೆಳಕು ಮಾಲಕಿರ್ನ ಸಂಘದ ಪದಾಧಿಕಾರಿಗಳು ಸದಸ್ಯರು ಮಾತೆರ್ಲ ಒಟ್ಟಾದ ಆಶ್ರಮ ವಾಸಿಲೆಗ್ ವನಸ್ ಪಟ್ಟಿರು. ಸೋಜಾ ಎಲೆಕ್ಟ್ರಿಕಲ್ಸ್ ದ ಮಾಲಕಿರು ಲಾರೆನ್ಸ್ ಡಿಸೋಜರ್ ಪಾತಿರಂದು ಸಂಘದ ಹೊಸ ಕಚೇರಿ ಅಕ್ಟೋಬರ್ 4 ತಾರೀಕಿಗೆ ಉದಿಪನಾಯರ ಉಂಡು. ಈ ನಿಟ್ಟಿಡು ಇನ್ನಿತ ದಿನತಾನಿ ಆಶ್ರಮ ವಾಸಿಲೆಗ್ ವನಸು ಪಟ್ಟದ ನನ್ನ ದುಂಬುದ ದಿನಕ್ಕೆಡ್ಲ ಬೇತೆ ಬೇತೆ ಸಮಾಜಮುಖಿ ಕಾರ್ಯలను ಮಲ್ಪೆರ ಉಳ್ಳಪಂಡ ತೆರಿಪಾಯರು. ಇವತ್ತಿನ ನಮ್ಮ ಸೌಂಡ್ ಅಂಡ್ ಲೈಟಿಂಗ್ಸ್ ಮಾಲಕರ ಸಂಘದ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಅಭಯ ಆಶ್ರಮ ಇಲ್ಲಿಗೆ ನಾವು ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಕೊಟ್ಟಂಥ ಎಲ್ಲರಿಗೂ ಮತ್ತು ಇದನ್ನು ಉಪಯೋಗಿಸುವ ಎಲ್ಲರಿಗೂ ದೇವರು ಆಶೀರ್ವಾದವನ್ನು ಕೊಡಲಿ ಮತ್ತು ನಮ್ಮ ಸಂಘವು ಅಭಿವೃದ್ಧಿಯಾಗ್ತಾ ಹೋಗಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ಈ ದಿನವನ್ನು ನಾವು ಈ ದಿನವನ್ನು ನಿಗದಿಪಡಿಸಿದ್ದೇವೆ. ಇದು ದೇವರ ಕೃಪೆಯಿಂದ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವು 4ನೇ ತಾರೀಕು ಬೆಳಿಗ್ಗೆ 9:30 ಗಂಟೆಗೆ ಬೊಬ್ಬಕಟ್ಟೆ ಸ್ಥಳದಲ್ಲಿ ನಡೆಯುತ್ತಾ ಇದೆ. ತಮಗೆಲ್ಲರಿಗೂ ಸ್ವಾಗತ. ಅಭಯಾಶ್ರಮದ ಸಿಬ್ಬಂದಿ ನಳಿನಾಕ್ಷಿ ಸಾಂದರ್ಭಿಕವಾದ ಪಾತಿರಿಯರು. ಧ್ವನಿ ಮತ್ತು ಬೆಳಕು ಸಂಸ್ಥೆ ಉಳ್ಳಾಲ ವಲಯ ಮಂಗಳೂರು ಇವರು ಅವರ ಉದ್ಘಾಟನಾ ಕಾರ್ಯಕ್ರಮದ ಪ್ರಯುಕ್ತ ನಮಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಆಶ್ರಯದ ಹಿರಿಯರ ಪುಟಾಣಿಗಳ ಮತ್ತು ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವು ಎಂದಿನಂತೆ ಭಗವಂತನನ್ನು ಪ್ರಾರ್ಥಿಸೋಣ. ಸೋನಿ ಎಲೆಕ್ಟ್ರಿಕಲ್ಸ್ ದ ಜಗದೀಶ್, ಎಸ್ಜಿಕೆ ಎಲೆಕ್ಟ್ರಿಕಲ್ಸ್ ದ ಗಣೇಶ್, ಸಿಎಂ ಎಲೆಕ್ಟ್ರಿಕಲ್ಸ್ ದ ಬದ್ರುದ್ದೀನ್, ಅರಸು ಎಲೆಕ್ಟ್ರಿಕಲ್ಸ್ ದ ಅಶ್ವಥ್, ಮೂಕಾಂಬಿಕಾ ಎಲೆಕ್ಟ್ರಿಕಲ್ ದ ಉಮೇಶ್ ಬೊಕ್ಕ ಬಾಕಿ ಸದಸ್ಯರನಕ್ಲು ಈ ಪೊರ್ತೋಟುಗೆ ಇದ್ದೇವೆ.